ಹಿಂದೆ ಒಂದು ಕಾಲ ಇತ್ತು. ಮಕ್ಕಳು ಪ್ರಕೃತಿ ಜೊತೆಗಿನ ಆಟವನ್ನ ಎಂಜಾಯ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅದೆಲ್ಲವೂ ಕೂಡ ಬದಲಾಗಿದೆ. ಕೈಗೊಂದು ಮೊಬೈಲ್ ಸಿಕ್ಕರೆ ಸಾಕು, ಅದೇ ಮಕ್ಕಳಿಗೆ ಪ್ರಪಂಚವಾಗಿ ಬಿಟ್ಟಿದೆ. ಆದ್ರೆ ಲಾಕ್ಡೌನ್ ನಡುವೆ ಸಿಕ್ಕ ಮಕ್ಕಳು ಇದೀಗ ಮೆಲ್ಲನೆ ಪ್ರಕೃತಿಯೊಂದಿಗೆ ಜೊತೆಗೂಡ್ತಾ ಇದ್ದಾರೆ. ಅದರ ಜೊತೆಗೆ ಬೆರೆತು ತಮ್ಮ ಸಮಯವನ್ನ ಕಳೀತಾ ಇದ್ದಾರೆ. ಇಂತಹ ಮಕ್ಕಳ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಹೌದು, ಕರಾವಳಿಯಲ್ಲಿ ಬೆಳೆಯೋ ಮಕ್ಕಳು ಸರ್ವ ಋತುಗಳಲ್ಲೂ ಆಟ ವಿನೋದಾವಳಿಗಳನ್ನ ಕಂಡುಹಿಡಿದವರು. ಈಗಲೂ ಕರಾವಳಿಯಲ್ಲಿ ಪ್ರಕೃತಿ ಜೊತೆಗಿನ ಕ್ರೀಡೆಗಳಿಗೇನು ಕಡಿಮೆ ಇಲ್ಲ. ಆದ್ರೆ ಮೊಬೈಲ್ ನಡುವೆ ಕಳೆದು ಹೋಗ್ತಾ ಇರುವ ಮಕ್ಕಳಿಗೆ ಆ ಅವಕಾಶವೇ ಕಡಿಮೆ. ಆದ್ರೆ ಇದೀಗ ಕೊರೋನಾದಿಂದಾಗಿ ಮಕ್ಕಳು ಮತ್ತೆ ಅದೇ ಆಟಕ್ಕೆ ಹಿಂದಿರುಗಿದ್ದಾರೆ. ಕೋವಿಡ್-19 ಲಾಕ್ಡೌನ್ನಿಂದಾಗಿ ಶಾಲೆಗಳು ಮುಚ್ಚಿದ್ದನ್ನ ಮಕ್ಕಳು ಎಂಜಾಯ್ ಮಾಡುವಂತಾಗಿದೆ. ಮೊಬೈಲ್, ಟಿವಿ, ಎಂಟರ್ಟೈನ್ಮೆಂಟ್ಗಳಿಗೆ ಟಾಟಾ ಬಾಯ್ ಬಾಯ್ ಹೇಳಿರೋ ಮಕ್ಕಳು ಪುಸ್ತಕ, ಪೇಪರ್ಗಳ ಹಾಳೆಯಿಂದ ದೋಣಿಯ ರೂಪ ಕೊಟ್ಟು ಅದನ್ನ ನೀರಲ್ಲಿ ತೇಲಿಬಿಟ್ಟು ಖುಷಿ ಪಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಉತ್ತಮವಾದ ಮಳೆ ಬೇರೆಯಾಗ್ತಾ ಇದ್ದು, ಮನೆ ಮುಂದೆ ಹರಿಯೋ ತೊರೆಗಳು ತುಂಬಿ ಹರಿಯುತ್ತಿದ್ದು ಮಕ್ಕಳ ಖುಷಿಗೆ ಪಾರವೇ ಇಲ್ಲದಂತೆ ಮಾಡಿದೆ. ಮಳೆಗಾಲದಲ್ಲಿ ನಮಗೆ ಸ್ಕೂಲ್ ಇರ್ತಿತ್ತು. ನಮಗೆ ಸ್ಕೂಲಲ್ಲಿ ಪಾಠ ಆಗ್ತಿರೋವಾಗ ಹೊರಗಡೆ ಜೋರಾಗಿ ಮಳೆ ಬರ್ತಿತ್ತು. ನಾವು ಕ್ಲಾಸಿಂದಲೇ ಕೂತ್ಕೊಂಡು ಅದನ್ನು ನೋಡಿ ಎಂಜಾಯ್ ಮಾಡ್ತಿದ್ವಿ. ನಮಗೆ ಸ್ಕೂಲಿಂದ ಬರುವಾಗಲೇ ಸಂಜೆ ಆಗ್ತಿತ್ತು. ಹೋಮ್ವರ್ಕ್ ಎಲ್ಲ ಮುಗಿಸುವಾಗಲೇ ರಾತ್ರಿ ಆಗ್ತಿತ್ತು. ನಮಗೆ ಸರಿಯಾಗಿ ಆಟ ಆಡೋಕ್ಕೆ ಟೈಮ್ ಸಿಗ್ತಿಲ್ಲ. ಆದರೆ ನಮಗೆ ಫ್ರೀ ಟೈಮ್ ಸಿಕ್ಕಾಗ ನಾವು ಪೇಪರ್ ಕಟ್ ಮಾಡಿ ದೋಣಿ ಮಾಡ್ತಿದ್ವಿ. ಅದನ್ನು ಸರಿಯಾಗಿ ನೀರಲ್ಲಿ ಬಿಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಈಗ ಕೊರೋನಾ ಬಂದಿದೆ, ಅದರಿಂದ ನಮಗೆಲ್ಲರಿಗೂ ರಜೆ ಸಿಕ್ಕಿದೆ. ನಾವು ಫ್ರೆಂಡ್ಸ್ ಎಲ್ಲರೂ ಸೇರಿ ತುಂಬಾ ದೋಣಿ ಮಾಡಿದ್ವಿ. ನಮ್ಮ ಮನೆ ಹತ್ರನೇ ಎಲ್ಲಾದರೂ ನೀರು ಹರಿತಿದ್ರೆ ಅಲ್ಲಿಗೆಲ್ಲರೂ ಒಟ್ಟಾಗಿ ಹೋಗಿ ದೋಣಿ ಬಿಡ್ತೀವಿ. ಆಮೇಲೆ ನಾವು ನೀರಾಟ ಆಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತೀವಿ. ಒಟ್ಟಿನಲ್ಲಿ ನಮಗೆ ಈ ಮಳೆಗಾಲ ಅಂತೂ ತುಂಬಾ ಖುಷಿ ಕೊಟ್ಟಿದೆ. ಕಳೆದ 3 ತಿಂಗಳ ಲಾಕ್ಡೌನ್ನಿಂದಾಗಿ ಮಕ್ಕಳು ಮನೆಯಲ್ಲೇ ಇದ್ದು ಬೋರ್ ಹೊಡೆದೋಗಿದ್ದಾರೆ. ಆದ್ರಿಂದಾಗಿ ಮನೆ ಹೊರಗಿನ ಪ್ರಪಂಚಕ್ಕೆ ಕಾಲಿಟ್ಟಿದ್ದಾರೆ. ನೀರಾಟಕ್ಕೆ ಮೊರೆ ಹೋದವರೇ ಅಲ್ಲೂ ಕಾಗದದ ದೋಣಿಗೆ ಜೀವ ಕೊಟ್ಟಿದ್ದಾರೆ. ಅಚ್ಚರಿ ಅಂದ್ರೆ ಇಲ್ಲೊಂದು ಮಕ್ಕಳ ತಂಡ ತಮ್ಮ ಕಲ್ಪನೆಯ ತೆಪ್ಪಕ್ಕೆ ರೂಪು ಕೊಟ್ಟು ಅದರಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಯಾರೊಬ್ಬ ಹಿರಿಯರ ಸಹಾಯವನ್ನ ಪಡೆಯದೇನೆ ಮಕ್ಕಳೇ ಸೇರಿ ಅಡಿಕೆ ಮರದ ತೊಗಟೆಯಿಂದ ತೆಪ್ಪ ರಚಿಸಿ ಅದರಲ್ಲಿ ತೇಲಿ ಹೋಗುವ ದೃಶ್ಯವನ್ನ ನೋಡಿದ್ರೆ ಮಕ್ಕಳ ಪೋಷಕರೇ ಬೆರಗಾಗ್ತಾರೆ. ಆದ್ರಿಂದಾಗಿ ಪೋಷಕರು ತಮ್ಮ ಮಕ್ಕಳ ಖುಷಿಗೆ ಅಡ್ಡಿಯಾಗ್ತಾ ಇಲ್ಲ. ನೀರಿನಲ್ಲಿ ಬೆರೆತು ಆಟ ಆಡೋ ಮಕ್ಕಳಿಗೆ ಮೊಬೈಲ್ ಲೋಕಕ್ಕಿಂತಲೂ ಪ್ರಕೃತಿಯೇ ಹೆಚ್ಚು ಖುಷಿಯನ್ನ ಕೊಡ್ತಾ ಇರೋದು ಕೂಡ ಸುಳ್ಳಲ್ಲ. ಅಕ್ಕನವರೊಟ್ಟಿಗೆ ಹೋಗಿ ದೋಣಿ ಬಿಡ್ತೇನೆ. ಮತ್ತೆ ನೀರಲ್ಲಿ ತುಂಬ ಹೊತ್ತು ಆಟ ಆಡ್ತೇವೆ. ಮತ್ತೆ ಹೊರಗೆ ರೈನ್ ಬರುವಾಗ ಹೊರಗಡೆ ಹೋಗಿ ರೈನಲ್ಲಿ ಆಟ ಆಡ್ತೇವೆ. ಮತ್ತೆ ರಜೆಯಲ್ಲಿ ನಮಗೆ ತುಂಬ ಖುಷಿ ಆಗ್ತದೆ. ಒಟ್ಟಿನಲ್ಲಿ ಈ ಋತುವಿನ ಮಳೆಗಾಲ ಮಕ್ಕಳ ಪಾಲಿಗಂತೂ ಹೊಸ ಅನುಭವ ನೀಡಿದೆ. ಈ ಹಿಂದೆ ಕಾಣಿಸಿಕೊಳ್ತಾ ಇದ್ದ ಕಾಗದದ ದೋಣಿ, ನೀರಿನ ಜೊತೆಗಿನ ಆಟ ಮತ್ತೆ ಕಾಣಿಸಿಕೊಳ್ಳುವಂತಾಗಿದೆ. ಮೊಬೈಲ್ ಲೋಕದಿಂದ ಹೊರ ಪ್ರಪಂಚ ನೋಡುವಂತಾಗಿರುವುದಕ್ಕೆ ಈ ಪುಟಾಣಿ ಮಕ್ಕಳು ಕೊರೋನಾಗೆ ಥ್ಯಾಂಕ್ಸ್ ಹೇಳದಿರಲು ಸಾಧ್ಯವೇ? ಬ್ಯೂರೋ ರಿಪೋರ್ಟ್, V4 News 24/7 ಮಂಗಳೂರು.